ಸ್ನೇಹಿತರೆ, ಮತ್ತೆ ವಿಶೇಷವಾಗಿರ್ತಕ್ಕಂಥ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಜೊತೆಗೆ ಅತಿ ಗಣ್ಯ ವ್ಯಕ್ತಿಗಳಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಮುಂದಕ್ಕೆ ಹೋಗುವಂಥದ್ದು. ಸಿಂಡಿಕೇಟ್ ಬ್ಯಾಂಕ್ನ ಮಹಾಪ್ರಬಂಧಕರು ನಮ್ಮ ಕಾರ್ಯಕ್ರಮ ಬಂದಿರತಕ್ಕಂಥ ಬಹಳ ಸಂತೋಷ ಕೊಟ್ಟಿದೆ ನನಗೆ. ಅವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಸೋಷಿಯಲ್ ಕಮಿಟ್ಮೆಂಟ್ನ ಭಾಗ ಅಂತ ಹೇಳಿದ್ದಾರೆ ಸರ್. ಬಹಳ ಸಂತೋಷ ಆಗ್ತಾ ಇದೆ ಸರ್. ಡಾಕ್ಟರ್ ನಾರಾಯಣ್ ಭಟ್ ಅವರು ಸ್ವತಃ ಪ್ರಾಧ್ಯಾಪಕರು ಸರ್. ಕಾಲೇಜಲ್ಲಿ ಬಹಳ ಪ್ರೀತಿಯಿಂದ ಪಾಠ ಮಾಡುವವರು, ಒಂದು ಪಬ್ಲಿಕೇಶನ್ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥವ್ರು ಸರ್. ಈ ಸ್ಮಾರ್ಟ್ ಕ್ಲಾಸ್ ನಿಮ್ಗೆ ಹೇಗೆ ಅನಿಸ್ತು? ಜಸ್ಟ್ ಬಿಗಿನಿಂಗ್ ಮಾತ್ರ, ಸಾಕಷ್ಟು ತಿದ್ಕೊಳ್ಳಿ ಕೂಡ ನಮಗಿನ್ನು ಕೂಡ. ಖಂಡಿತ ಪ್ರಾರಂಭದ ಲೆವೆಲಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಮಾಡಿದೆ. ಈಗಾಗಲೇ ನಾನು ನೋಡಿದ ಹಾಗೆ ಕೆಲವೊಂದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸ್ಕೋಪ್ ಇದೆ ಅಂತ ಅನಿಸ್ತಾ ಇದೆ. ನನ್ನ ಅಭಿಪ್ರಾಯ ಪ್ರಕಾರ ಹೇಳಬೇಕಾಗಿದ್ದರೆ, ವಿಜುವಲ್ ಏನು ಬರ್ತದೆ, ನಮ್ಮ ಈ ವಿಜುವಲ್ ಮೀಡಿಯಮ್ನ ಇಫೆಕ್ಟನ್ನು ಫುಲ್ ಎನ್ಕ್ಯಾಶ್ ಮಾಡ್ಬೋದು ಅಂತ ಅನಿಸ್ತದೆ. ಇನ್ನು ಕೂಡ ಹೆಚ್ಚಿಗೆ ಉಪಯೋಗ ಮಾಡಲಿಕ್ಕೆ ಅವಕಾಶ ಇದ್ದ ಹಾಗೆ ಅನಿಸ್ತದೆ. ಒಬ್ಬರು ಮಾತಾಡ್ತಾ ಇರಬೇಕಾಗಿದ್ದರೆ ಅವರ ಮುಖ ಕಾಣಬೇಕಾದ ಅಗತ್ಯ ನನಗೆ ಅನಿಸುತ್ತಾ ಇಲ್ಲ. ಅವರು ಮಾತಾಡ್ತಿರ್ಬೇಕಾಗಿದ್ರೆ ಬರೀ ಸ್ಕ್ರೀನ್ನಲ್ಲಿ ಏನಾದ್ರು ಹೇಳಬೇಕು, ಆ ಮ್ಯಾಟನ್ನ ತೋರಿಸಿದ್ರೆ ಸಾಕಾಗ್ಬೋದು. ವೀಡಿಯೋಸನ್ನು ಪದೇ ಬೇರೆ ವಿಚಾರಗಳು ತೋರಿಸಿದ್ರೆ ಹೆಚ್ಚಿಗೆ ಇಫೆಕ್ಟ್ ಆಗ್ಬೋದು. ಮತ್ತು ನೀವು ಈಗಾಗಲೇ ಪ್ಲಾನ್ ಮಾಡಿದಂತಹ ಇಂಟರಾಕ್ಷನ್ನು ತುಂಬ ಅಭೂತಪೂರ್ವ ಪ್ರೇರಣೆ ಸಿಗ್ಬೋದು, ಅದಕ್ಕೆ ಸಪೋರ್ಟ್ ಸಿಗ್ಬೋದು ಅನಿಸ್ತದೆ. ಪ್ರಶ್ನೆಗಳಿಗೆ ಕೇಳಿಕೊಂಡು ಅದಕ್ಕೆ ಉತ್ತರ ತಿಳ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದರೆ ತುಂಬ ಒಳ್ಳೆದಿರ್ಬೋದು. ಇದು ನನ್ನ ಅಭಿಪ್ರಾಯ ಅನಿಸ್ತಾ ಇರೋದಷ್ಟೇ ವೈಯಕ್ತಿಕವಾಗಿ. ಹೌದು, ಪ್ರತಿ ಶನಿವಾರ ಸರ್ ಗಣಿತ ಪ್ರಾಧ್ಯಾಪಕರು ಯಾರು ಪಾಠ ಮಾಡಿದ್ದಾರೆ ಅವರೇ ಬರ್ತಾರೆ, ಅವರು ಫೀಡ್ಬ್ಯಾಕ್ ತಗೊಳ್ತಾರೆ, ಗೊತ್ತಾಗೋದನ್ನು ಬಿಡಿಸ್ತಾರೆ ಬೋರ್ಡಲ್ಲಿ. ಆದಿತ್ಯವಾರಕ್ಕೆ ವಿಜ್ಞಾನ ಪ್ರಾಧ್ಯಾಪಕರು, ಆ ವಾರ ಪಾಠ ಮಾಡಿದ ವಿಜ್ಞಾನ ಪ್ರಾಧ್ಯಾಪಕರು ಬರ್ತಾರೆ ಸರ್, ಅವರನ್ನ ಬಿಡಿಸ್ತಾರೆ ಬೋರ್ಡಲ್ಲಿ. ಸೊ ಡೌಟ್ಸನ್ನು ಕ್ಲಿಯರ್ ಮಾಡುವಂತಹ ಫೀಡ್ಬ್ಯಾಕ್ ಕ್ಲಾಸ್ಗಳು ಕೂಡ ಖಂಡಿತವಾಗಿ ನಡೆಯುತ್ತೆ ಸರ್. ಇದು ಸ್ಮಾರ್ಟ್ ಕ್ಲಾಸ್ನ ಭಾಗ ಅಂತ ನಾನು ಭಾವಿಸ್ಕೊಳ್ತೇನೆ. ನಾನು ಮತ್ತೆ ವಿಲಾಸ್ ನಾಯಕ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಸರ್. ವಾಟ್ ನೆಕ್ಸ್ಟ್ ಇನ್ ಸ್ಪಂದನ? ಅಬೌಟ್ ಸ್ಮಾರ್ಟ್ ಕ್ಲಾಸಸ್. ಸ್ಮಾರ್ಟ್ ಕ್ಲಾಸಸ್ಸಲ್ಲಿ ಒಂದು ಇವತ್ತು ನಾವು ನೋಡಿರುವಂಥ ವಿಜುವಲ್ಸ್ಗಳು ಪ್ರಾಯಶಃ ತುಂಬ ಪ್ರಿಮೆಚ್ಯೂರ್ ಸ್ಟೇಜಿನ ವಿಡಿಯೋಸ್ಗಳನ್ನು ನಾವು ನೋಡಿದ್ದೀವಿ. ಪ್ರಿಮಿಟಿವ್ ಅಂತ ಹೇಳ್ಬೋದು. ಸಾರಿ, ಪ್ರಿಮೆಚ್ಯೂರ್ ಮೈಟ್ ನಾಟ್ ಬಿ ರೈಟ್ ವರ್ಡ್. ಪ್ರಿಮಿಟಿವ್ ಸ್ಟೇಜಲ್ಲಿರುವಂಥ ವಿಜುವಲ್ಸ್ಗಳನ್ನು ನೋಡಿದ್ದೀವಿ. ಸೊ ಇದರ ಮೋರ್ ಅಡ್ವಾನ್ಸ್ಡ್ ಫಾರ್ಮ್ಯಾಟ್ ಆಗಿ ಎಕ್ಸಾಂಪಲ್ ಅದರಲ್ಲಿ ನೀವು ಸೋಲಾರ್ ಎನರ್ಜಿ ತೋರಿಸಿದ್ರಿ, ಬಯೋಗ್ಯಾಸ್ ತೋರಿಸಿದ್ರಿ. ಈ ಬಯೋಗ್ಯಾಸ್ ಪ್ಲ್ಯಾಂಟಿನ ಒಂದು ಟೂರ್ ಯಾಕೆ ಮಾಡಿಸ್ಬಾರ್ದು? ಈ ಸೋಲಾರ್ ಎನರ್ಜಿ ಪ್ಯಾನಲ್ಸ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಕೈನೆಟಿಕ್ ಆಗಿ ಅಂದರೆ ಮೋರ್ ಡೈನಾಮಿಕ್ ಆಗಿ ಯಾಕೆ ತೋರಿಸ್ಬಾರ್ದು? ಈ ರೀತಿಯ ಕಾನ್ಸೆಪ್ಟ್ಸನ್ನು ನಾವು ಇದರಲ್ಲಿ ಇಂಬೈಬ್ ಮಾಡ್ತೀವಿ. ಈಗಾಗಲೇ ನಾವು ಇದನ್ನು ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ನಾವು ಜನರಿಗೆ ತೋರಿಸಿದ್ದೀವಿ. ಇದರ ಮುಂದಿನ ವರ್ಷನ್ ಆಗಿ ಪ್ರಾಯಶಃ ನಾವು ಎಲ್ಲವನ್ನು ಮೊಮೆಂಟ್ರಿ ಆಗಿ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಮತ್ತು ಪ್ರತಿಯೊಂದು ಕಾನ್ಸೆಪ್ಟಿಗೂ ಈಗಾಗಲೇ ಸರ್ ಹೇಳಿದ್ರು, ಏನಂತ ಹೇಳಿದ್ರೆ ಮಾತಾಡ್ತಾ ಇರುವಾಗ ವಿಜುವಲ್ಸ್ಗಳು ಫುಲ್ ಕಾಣ್ಬೋದು ಅಥವಾ ಜನರು ಕಾಣುವಂಥ ಅಗತ್ಯ ಇಲ್ಲ. ಅದು ಕರೆಕ್ಟ್ ಪಾಯಿಂಟ್ಸ್ಗಳನ್ನು ಅವ್ರು ಹೇಳಿದ್ದಾರೆ. ಈ ರೀತಿಯ ಒಂದು ಫೀಡ್ಬ್ಯಾಕ್ಸ್ಗಳನ್ನು ಯೂಸ್ ಮಾಡಿ ಮುಂದಿನ ದಿನಗಳಲ್ಲಿ ಇಂಪ್ರೂವೈಸೇಷನ್ ಆಗಬೇಕು ಸ್ಮಾರ್ಟ್ ಕ್ಲಾಸಸ್ಗಳದ್ದು. ಇದು ಟೆಕ್ನಿಕಲಿ ನಾನು ಹೇಳ್ತಾ ಇರೋವಂಥದ್ದು. ಈ ಆ್ಯಸ್ ಫಾರ್ ಆಸ್ ಎಕಡೆಮಿಕ್ ಪಾಯಿಂಟ್ ಆಫ್ ವ್ಯೂ ಇಸ್ ಕನ್ಸರ್ನ್, ನಾವು ಲೆಕ್ಚರರ್ಸ್ಗಳನ್ನು, ಟೀಚರ್ಸ್ಗಳನ್ನು ಆದಷ್ಟು ಎಕ್ಸಾಂಪಲ್ ಈಗ ಒಂದು 6 ಕ್ಲಾಸಸ್ಗಳು ಒಬ್ಬರು ತಗೊಂಡ ನಂತರ ಇನ್ನೂ ಅದರ ಮೇಲೆ ಎಕ್ಸ್ಪರ್ಟೀಸ್ಗಳನ್ನು ತರುವಂಥ ಒಂದು ನಮ್ಮ ಹತ್ರ ಒಕೇಶನ್ ಇದೆ. ಯಾವುದೋ ಒಂದು ಸಬ್ಜೆಕ್ಟು ನಮಗೆ ಅನಿಸ್ತು ಅಥವಾ ಸ್ಟೂಡೆಂಟ್ಸ್ಗಳಿಗೆ ಒಬ್ಬರು ಟೀಚರ್ಗಳು ಮಾಡಿರುವಂಥ ಪಾಠ ಸರಿಯಾಗಿ ಅರ್ಥ ಆಗಲಿಲ್ಲ, ಇನ್ನಷ್ಟು ಎಕ್ಸ್ಪರ್ಟೀಸ್ ಅದರಲ್ಲಿ ಬೇಕು ಅನ್ನೋವಂಥ ಫೀಲಿಂಗ್ ಇದ್ದಾಗ ಆ ಥರ ಟೀಚರ್ಸ್ಗಳನ್ನು ಎಲ್ಲಿಂದಾದರೂ ಕರೆದುಬಿಟ್ಟು ಇದನ್ನು ತೋರಿಸೋವಂಥ ಅಥವಾ ಅವರಿಂದ ಕಲಿಸೋವಂಥ ಕೆಲಸವನ್ನು ನಾವು ಸ್ಮಾರ್ಟ್ ಕ್ಲಾಸಲ್ಲಿ ಮಾಡ್ಬೋದು. ಈ ಪ್ರೊವಿಷನ್ ಪ್ರೊಬಬ್ಲಿ ಎಲ್ಲರಿಗೆ ಸಿಗಲಿಕ್ಕಿಲ್ಲ. ಈ ಪ್ರೊವಿಷನ್ ಈ ಸ್ಪಂದನದಲ್ಲಿ ಈ ರೀತಿ ಸ್ಮಾರ್ಟ್ ಕ್ಲಾಸಲ್ಲಿ ಮಾತ್ರ ಸಾಧ್ಯ ಇದೆ. ಯಾಕಂದರೆ ಇವತ್ತು ಯಾವುದೋ ಒಂದು ಸಬ್ಜೆಕ್ಟಲ್ಲಿ, ಈಗ ಎಕ್ಸಾಂಪಲ್ ಮ್ಯಾಥ್ಸಲ್ಲಿ ಸರ್ ಹೇಳಿದ್ರು ಅವರು ಎಕ್ಸ್ಪರ್ಟ್ ಆಗಿದ್ದಾರೆ, ಅಂಥ ಎಕ್ಸ್ಪರ್ಟನ್ನು ಕೇಳೋ ಅಂಥ ಒಕೇಶನ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳಿಗೆ ಶಾಲೆಯಲ್ಲಿರಲ್ಲ. ಆ ಒಕೇಶನನ್ನು ನಾವು ಇಲ್ಲಿ ಸ್ಪಂದನದಲ್ಲಿ ಮಾಡ್ಕೋಬೋದು. ಆ ರೀತಿಯ ಫಾರ್ಮ್ಯಾಟ್ಸ್ಗಳಲ್ಲಿ ನಾವು ಡೆವಲಪ್ ಮಾಡಿ ಹೋಗುವಂಥ ಚಾನ್ಸ್ ಇದೆ. ಅದಕ್ಕೆ ಈ ಪ್ಲಾಟ್ಫಾರ್ಮ್ ಅನ್ನು ನಾವು ಯೂಸ್ ಮಾಡಬೇಕು. ಸೈನ್ಸಿನ ಫಸ್ಟ್ ಯೂನಿಟ್ ಅಲ್ಲಿ ಸರ್ ಸೋಲಾರ್ ಎನರ್ಜಿ ಇರ್ತಕ್ಕ ಒಂದು ಪ್ಯಾರಾಗ್ರಾಫ್ ಮಾತ್ರ, ಅದಕ್ಕೆ ನಾವು ಫುಲ್ ಒಂದು ಕ್ಲಾಸ್ ಮಾಡಿದ್ದೇವೆ, ಎಕ್ಸ್ಪರ್ಟ್ಸ್ ಅನ್ನ ಕರೆಸ್ಕೊಂಡು ಮಾಡ್ತಾ ಇದ್ದೇವೆ. ಸೊ 2ನೇ ಯೂನಿಟ್ ಅಲ್ಲಿ ಸರ್ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್, ಇವತ್ತು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದಕ್ಕೆ ಫುಲ್ ಒಂದು ಕ್ಲಾಸ್ ಮಾಡ್ತಾ ಇದ್ದೇವೆ. ಪ್ಲಾಸ್ಟಿಕ್ ಬಗ್ಗೆ ಫುಲ್ ಒಂದು ಕ್ಲಾಸ್ ಮಾಡ್ತಾ ಇದ್ದೇವೆ, ಎಕ್ಸ್ಪರ್ಟೈಸ್ ಬರ್ತಾ ಇದ್ದಾರೆ ಸರ್. ಈ ರೀತಿ ಸೇರಿಸ್ತಾ ಹೋಗ್ತೇವೆ. ಮಕ್ಕಳಿಗೆ ಪುಸ್ತಕದಿಂದ ಮಕ್ಕಳನ್ನು ಹೊರಗೆ ತರುವಂಥ ಪ್ರಯತ್ನ ಆಗಬೇಕು ಅಂತ ನಾವು ಆಸೆ ಪಡೋದು. ಮತ್ತು ಇದೇ ಪ್ಲ್ಯಾಟ್ಫಾರ್ಮನ್ನು ನಾನು ಆವಾಗಲೇ ಹೇಳಿರೋ ಹಾಗೆ ಬೇರೆ ಬೇರೆ ವಿಚಾರಗಳಿಗೆ ನಾವೊಮ್ಮೆ ದಿಸ್ ಇಸ್ ಜಸ್ಟ್ ಅನ್ ಎಂಗೇಜ್ಮೆಂಟ್ ಆ್ಯಂಡ್ ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ನಾಟ್ ಅ ಕೋಚಿಂಗ್ ಕ್ಲಾಸ್.
ಇದನ್ನು ನಾವು ಕೋಚಿಂಗ್ ಕ್ಲಾಸ್ ಅಲ್ಲ ನಮ್ಮದು. ನಾವೀಗ ಇಲ್ಲಿ ಕಲಿಸ್ತಾ ಇರೋವಂಥ ಕಾನ್ಸೆಪ್ಟ್ಸ್ಗಳು, ಯಾಕಂದರೆ ಮುಂಚಿಂದ ನಾವು ನೋಡಿರೋ ಹಾಗೆ ನಾವು ಎಷ್ಟು ಫೀಲ್ ಮಾಡಿ ಅದನ್ನು ಕಲಿತೀವಿ, ಎಷ್ಟು ರಿಯಲಿಸ್ಟಿಕ್ ಫಾರ್ಮ್ಯಾಟಲ್ಲಿ ಅರ್ಥ ಮಾಡ್ಕೊಳ್ತೀವಿ, ಅಷ್ಟೇ ಮುಂದಿನ ದಿನದಲ್ಲಿ ಆ 10th ಸ್ಟ್ಯಾಂಡರ್ಡಿನ ಒಂದು ಎಕ್ಸಾಮನ್ನು ಪಾಸ್ ಮಾಡಲಿಕ್ಕೆ ಪ್ರಾಯಶಃ ಇವತ್ತಿನ ದಿನದಲ್ಲಿ ಒಂದು ಇಷ್ಟು ರಟ್ಟ ಹೊಡೆದು ಕಲಿತು ಬರೆದು ಎಕ್ಸಾಮನ್ನು ಪಾಸ್ ಮಾಡುವಂಥವ್ರು ಸುಮಾರು ಜನ ಇರ್ಬೋದು. ಆದರೆ ಅದೇ ಕಾನ್ಸೆಪ್ಟನ್ನು ಮುಂದಿನ ಅವರ ಎಜುಕೇಷನಿಗೆ ಯೂಸ್ ಆಗೋ ಹಾಗೆ ಕಲಿಯುವಂಥದ್ದೇನಿದೆ ಅದು ಈ ಸ್ಮಾರ್ಟ್ ಕ್ಲಾಸಿಂದ ಆಗಬೇಕು ಅನ್ನೋಂಥ ಒಂದು ಯೋಚನೆ ಇದೆ. ಹೌದು. ಸೊ ಆ ರೀತಿಯ ಒಂದು ಪ್ಲಾನಿಂಗನ್ನು ಸ್ಪಂದನ ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಅಂತೇಳಿ ನನ್ನ ಒಂದು ನಮ್ಮ ಜಿಲ್ಲೆ ವ್ಯಾಪ್ತಿಯ ಶಾಲೆಗಳ ಫಲಿತಾಂಶ ಕೂಡ ವೃದ್ಧಿ ಆಗಬೇಕು. ವಿ ವಾಂಟ್ ಮೋರ್ ಡಿಸ್ಟಿಂಕ್ಷನ್ಸ್. ಆಮೇಲೆ ಫ್ಯೂಚರ್ ಆಗಿ ಅವರು ಸೈಂಟಿಸ್ಟ್ ಆಗುವಂಥ ಒಂದು ಕ್ರೇಜ್ ಕೂಡ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ಆಸೆ ಪಡೋದು. ಸರ್, ಏನು ಹೇಳ್ತೀರಿ? ಭವಿಷ್ಯತ್ತನ್ನು ರೆಡಿ ಮಾಡುವಂಥ ಕೆಲಸ ಅಲ್ಲ, ಖಂಡಿತ ಇದನ್ನು ಭವಿಷ್ಯತ್ತನ್ನು ರೆಡಿ ಮಾಡುವಂಥ ಕೆಲಸ, ಕಾನ್ಸೆಪ್ಟ್ಸ್ಗಳನ್ನು ಕರೆಕ್ಟಾಗಿ ಅವರಿಗೆ ಅರ್ಥ ಆಗೋ ಹಾಗೆ ಹೇಳುವಂಥ ಒಂದು ಕೆಲಸ ಇದಾಗ್ತಾ ಇದೆ. ಮತ್ತು ಭವಿಷ್ಯದಲ್ಲಿ ನಾನು ಈಗಾಗಲೇ ಹೇಳಿರೋ ಹಾಗೆ ಪ್ರತಿಯೊಂದು ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋನು ಖಂಡಿತ ಸೈಂಟಿಸ್ಟ್ ಆಗೋದ್ರಲ್ಲಿ ಏನೂ ಡೌಟ್ ಇಲ್ಲ. ಆ್ಯಂಡ್ ಸೈಂಟಿಸ್ಟ್ ನೀಡ್ ನಾಟ್ ಬಿ ಅ ಪರ್ಸನ್ ಹೂ ಹ್ಯಾಸ್ ಸ್ಪೆಷಲೈಸ್ಡ್ ಇನ್ ಒಂದು ಸಬ್ಜೆಕ್ಟ್ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಇವತ್ತಿನ ದಿನದಲ್ಲಿ ನೀವು ಒಂದು ಸೈಂಟಿಸ್ಟೇ, ಇಲ್ಲಿ ಕೂತಿರೋವಂಥ ಇಬ್ಬರು ಹಿರಿಯರು ಸೈಂಟಿಸ್ಟ್ಗಳೇ. ಯಾಕಂತ ಹೇಳಿದ್ರೆ ನೀವು ನಿಮ್ಮ ಒಂದು ವಿಷಯದಲ್ಲಿ ನಿಮ್ಮ ಏನು ಟಾಪಿಕ್ ಇದೆ ಅದರಲ್ಲಿ ಯು ಹ್ಯಾವ್ ಎಕ್ಸ್ಪರ್ಟೈಸ್ಡ್ ಆ್ಯಂಡ್ ದಟ್ ಈಸ್ ಸೈಂಟಿಫಿಕ್. ಸೊ ಆ ರೀತಿಯ ಒಂದು ಜನರನ್ನು ನಾವು ಈ ಸ್ಮಾರ್ಟ್ ಕ್ಲಾಸಿಂದ ಟ್ರೈನ್ ಮಾಡ್ಲಿಕ್ಕೆ ಆಗೋದಂತಾದರೆ ಅದು ನಮ್ಮ ಸೌಭಾಗ್ಯ ಅಂತ ಕಾಣುತ್ತೆ. ಸ್ನೇಹಿತರ, ಕಾರ್ಯಕ್ರಮದ ಕೊನೆಯ ಭಾಗವನ್ನು ಪ್ರವೇಶ ಮಾಡ್ತೇವೆ ಸರ್. ಸರ್, ಕೆ.ಟಿ. ರೈ ಅವರು, ಸರ್, ಏನು ಹೇಳಲಿಕ್ಕೆ ಇಚ್ಛೆಪಡ್ತೀರಿ ವಿದ್ಯಾರ್ಥಿಗಳಿಗೆ, ಸ್ಪೆಷಲ್ ಸ್ಟೂಡೆಂಟ್ಸ್ಗೆ? ವಿದ್ಯಾರ್ಥಿಗಳಿಗೆ ಹೇಳುವ ಒಂದು ಮಾತು ಸಿಂಡಿಕೇಟ್ ಬ್ಯಾಂಕ್ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು. ಸಿಂಡಿಕೇಟ್ ಬ್ಯಾಂಕ್ ಗೊತ್ತಿದ್ದ ಹಾಗೆ ಬಹುದೊಡ್ಡ ಬ್ಯಾಂಕ್ ಆಗಿ ಹೊರಹೊಮ್ಮಿದೆ. ಸಾಧಾರಣ 3,88,000 ಕೋಟಿ ಬಿಸ್ನೆಸ್ ಹೊಂದಿರುವಂಥ ಈ ಬ್ಯಾಂಕು ಇತ್ತೀಚೆಗೆ ತಾನೇ, ನಾನು ಮಹಾಪ್ರಬಂಧಕನಾಗಿ ಯಾವ ಪೊಸಿಷನ್ಲಿದ್ದೇನೆ ಅಂತ ಒಂದು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮ ಚೇರ್ಮನ್ ಅವರು 8 ಫೀಲ್ಡ್ ಜನರಲ್ ಮ್ಯಾನೇಜರ್ ಆಫೀಸ್ ಅಂತ ದೇಶದೆಲ್ಲೆಡೆ ಮಾಡಿದ್ದಾರೆ. ಅದು ನಾರ್ತಲ್ಲಿ 4, ಅಂದರೆ ಡೆಲ್ಲಿ, ಮುಂಬೈ, ಕಲ್ಕತ್ತಾ ಮತ್ತು ಲಕ್ನೋ. ದಕ್ಷಿಣದಲ್ಲಿ ಚೆನ್ನೈ, ಹೈದರಾಬಾದ್, ಬೆಂಗಳೂರು ಮತ್ತು ಮಣಿಪಾಲ್. ನನ್ನ ಅಂಡರು 6 ರೀಜಿಯನಲ್ ಆಫೀಸ್ಗಳು ಬರ್ತವೆ. ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಬೆಳಗಾಂ ಮತ್ತು ಹುಬ್ಬಳ್ಳಿಯಲ್ಲಿ 4 ಜಿಲ್ಲೆಗಳಿವೆ, ಶಿವಮೊಗ್ಗ ಸೇರಿ ಗದಗ, ಹಾವೇರಿ, ಹುಬ್ಬಳ್ಳಿ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಅಂದರೆ ಉಡುಪಿ ರೀಜನ್, ಮಂಗಳೂರು ರೀಜನ್, ಉತ್ತರ ಕನ್ನಡ ರೀಜನ್, ಕಣ್ಣೂರು ರೀಜನ್, ಕ್ಯಾಲಿಕಟ್ವರೆಗೆ ಈ ಎಲ್ಲ ಸೇರಿ ಸಾಧಾರಣ 475 ಶಾಖೆಗಳು. ಸೊ ನೀವು ಏನು ಹೇಳಿದ್ರಿ ಇಲ್ಲಿ, ಈ ಉತ್ತರ ಕನ್ನಡ ಅಥವಾ ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗ ಎಲ್ಲ ನನ್ನ ವ್ಯಾಪ್ತಿಯಲ್ಲೇ ಬರ್ತದೆ. ಈ ಸಂದರ್ಭದಲ್ಲಿ ನಾನು ಈ ಸ್ಮಾರ್ಟ್ ಕ್ಲಾಸ್ನ ಒಂದಿಗೆ ನಾವು ಸೇರಿ ಬಹುಶಃ ನಮ್ಮ ಬ್ಯಾಂಕು ನಾನು ಆವಾಗ ಹೇಳಿದಾಗೆ ಈ ಎಲ್ಲ ಊರನ್ನು ಈಗ ದೇಶದೆಲ್ಲೆಡೆ ನಾವು ಪಸರಿಸಿದ್ದೇವೆ. ಬಹುಶಃ ಇನಿಷಿಯಲಿ ಈ ಊರನ್ನು ಕಟ್ಟಿ ಬೆಳೆಸಿದಂಥ ಬ್ಯಾಂಕು ಈ ಸಂದರ್ಭದಲ್ಲಿ ಎಲ್ಲರ ನಮ್ಮ ಗ್ರಾಹಕರಿಗೆ ಅಥವಾ ಹೆತ್ತವರಿಗೆ ಅಥವಾ ಮಕ್ಕಳಿಗೆ ಇನ್ನೊಂದು ಸಲ ಏನು ಆಶ್ವಾಸನೆ ಅಂದರೆ, ಇಲ್ಲಿಯ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಇನ್ನೊಂದು ಸಲ ಕಂಕಣಬದ್ಧರಾಗಿದ್ದೇವೆ. ಯಾಕಂದರೆ ಮಹಾಪ್ರಬಂಧಕರಾಗಿ ಜನರಲ್ ಮ್ಯಾನೇಜರಾಗಿ ನಾನು ಆಶ್ವಾಸನೆ ಕೊಡಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ಎಂಥದೇ ಒಳ್ಳೆ ಕಾರ್ಯಕ್ರಮ, ಇವರು ಎಂಥ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಬಹುಶಃ ನಮ್ಮ ವಿಲಾಸ್ ನಾಯಕರಿಗೆ ಒಳ್ಳೆ ತುಂಬ ಐಡಿಯಾ ಇದೆ. ಬಹುಶಃ ಅವರು ಕೂಡ MIT ಒಂದು ಸ್ಟೂಡೆಂಟ್ ಅವರು, ಯಾಕಂದರೆ ನಾನು ಅಲ್ಲಿ ಟೀಚ್ ಮಾಡಿದ್ದೆ, ಈ ಥರ ಮಾತಾಡಿದೆ. ಬಹುಶಃ ಒಳ್ಳೆಯ ಒಂದು ವಿದ್ಯಾರ್ಥಿಗಳನ್ನ MIT ಕೂಡ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಬಹುಶಃ ಒಳ್ಳೆಯ MBA ಮಾಡಿ ಒಳ್ಳೆಯ ಒಂದು ಐಡಿಯಾ ಹಾಕ್ಕೊಂಡು ಇಂಥ ಒಂದು ಕಾನ್ಸೆಪ್ಟ್ ಮಾಡ್ತಾಯಿದ್ದೇವೆ. ನಾವು ಕೂಡ ಇದರಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅದರಲ್ಲಿ ಸಹಭಾಗಿತ್ವ ಮಾಡ್ತೇವೆ. ಮತ್ತು ಅವರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಅಥವಾ ಪಬ್ಲಿಷರ್ಸ್ಗೆ ಅವರು ಯಶಸ್ವಿ ಆದರೆ ನಾವೆಲ್ಲ ಯಶಸ್ವಿ ಆದ ಹಾಗೆ. ಸೊ ಅವರು ಯಶಸ್ವಿ ಆಗಲಿ, ಅಥವಾ ಎಲ್ಲ ಲೆಕ್ಚರರ್ಸಿಗೆ ಅಥವಾ ಎಲ್ಲ ಟೀಚರ್ಸಿಗೆ ಅಥವಾ ರಾಜೇಂದ್ರ ಭಟ್ರಿಗೆ, ನಿಮ್ಗೆಲ್ರಿಗೂ ನೀವು ಈ ಕಾರ್ಯಕ್ರಮದಲ್ಲಿ ಖಂಡಿತ ಯಶಸ್ವಿ ಆಗಬೇಕು. ನಿಮ್ಮ ಯಶಸ್ವಿ ನಮ್ಮೆಲ್ಲರ ಯಶಸ್ವಿ. ಯಾಕಂದರೆ ನಮ್ಮ ಜಿಲ್ಲೆಯ ನಮ್ಮ ಎಲ್ಲ ಇದನ್ನು ವಾಸಿಸುವಂಥ ಯಶಸ್ವಿ ಅಂತ ತಿಳಿಸಿ ಶುಭಾಶಯ ಕೋರಿ ನನ್ನ ಮಾತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಡಾಕ್ಟರ್ ನಾರಾಯಣ್ ಭಟ್ ಅವರು ವಿದ್ಯಾರ್ಥಿಗಳಿಗೆ ಶುಭ ಕೋರಬೇಕಂತ ವಿನಂತಿ ಮಾಡ್ಕೊಳ್ತೀರಾ ಸರ್, ಆಸ್ ಎ ಪಬ್ಲಿಷರ್ಸ್? ವಿದ್ಯಾರ್ಥಿಗಳು ಪ್ರಪ್ರಥಮವಾಗಿ ತಮಗೆ ಒಂದು ಸಬ್ಜೆಕ್ಟ್ ಕಷ್ಟ ಇದೆ ಎಂಬ ಭಾವನೆಯನ್ನು ಮನಸ್ಸಿಗೆ ತೆಗಿಬೇಕು. ಯಾವುದೇ ಒಂದು ವಿಚಾರ ತಮಗೆ ಕಷ್ಟ ಅಂತ ಒಮ್ಮೆ ತಲೆಯಲ್ಲಿ ಕುಳಿತುಕೊಂಡ್ರೆ ಮತ್ತೆ ಅದನ್ನು ಎಷ್ಟು ಪ್ರಯತ್ನ ಮಾಡಿದರೂ ಅದರಲ್ಲಿ ಸಕ್ಸಸ್ ಆಗೋ ಸಾಧ್ಯತೆ ಇಲ್ಲ. ಈ ವಿದ್ಯಾರ್ಥಿಗಳಿಗೆ ಎಷ್ಟು ಕಲೀಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ಮಾತ್ರ ಸರ್ಕಾರ ಪುರಸ್ಕಾರ ಮಾಡಿರ್ತಾರೆ. ಅದಕ್ಕೆ ಬೇಕಾದ ಪುಸ್ತಕ ಇದೆ. ಆದ ಕಾರಣ ಸಾಧಾರಣವಾಗಿ ಒಂದು 9ನೇ ಕ್ಲಾಸ್ ಪಾಸಾದ ಎಲ್ಲ ವಿದ್ಯಾರ್ಥಿಗಳಿಗೆ ಕಲಿಯುವಂಥ ಸಬ್ಜೆಕ್ಟನ್ನು ಮಾತ್ರ SSLCಗೆ ಸಿಲೆಬಸ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನಮ್ಮ ಪುಸ್ತಕ ವಿನ್ಯಾಸ ಪ್ರಕಾಶನ ಮಾಡಿದೆ ಅಂದರೆ ಹೇಳಿದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಾವ ಥರ ಬರೀಬೇಕು, ಆನ್ಸರ್ ಪೇಪರ್ ವ್ಯಾಲ್ಯೂಷನ್ ಮಾಡುವಾಗ ಸ್ಕೀಮ್ ಹಾಕಿರ್ತಾರೆ.
ಆ ಸ್ಕೀಮ್ನಲ್ಲಿ ಒಂದು ಪಾಯಿಂಟಿಗೆ ಎಷ್ಟು ಮಾರ್ಕ್ ಅಂತ ಇಟ್ಟಿರ್ತಾರೆ. ಅಂಥ ಪಾಯಿಂಟ್ಗಳನ್ನು ನಾವು ಕನ್ಸಾಲಿಡೇಟ್ ಮಾಡಿ ನಮ್ಮ ಪುಸ್ತಕಗಳಲ್ಲಿ ಕೊಟ್ಟಿದ್ದೀವಿ, ಅದನ್ನು ರೆಫರ್ ಮಾಡ್ಬೋದು. ಈ ನಾವು ಕೊಡುವಂಥದ್ದು ಮಾಹಿತಿ, ಇನ್ಫಾರ್ಮೇಷನು, ಅದನ್ನು ಜ್ಞಾನವಾಗಿ ಪರಿವರ್ತನೆ ಪ್ರಾಯಶಃ ಸ್ಪಂದನ ಚಾನಲ್ ಮಾಡ್ತಾ ಇದೆ. ನಮಗೆ ಮಾಹಿತಿಗಳಿಗೆ ಸದ್ಯಕ್ಕೆ ಕೊರತೆ ಇಲ್ಲ, ಇನ್ಫಾರ್ಮೇಷನನ್ನು ನಾಲೆಜ್ ಕನ್ವರ್ಟ್ ಮಾಡುವಂತಹ ಅದರ ಅಗತ್ಯ ಇದೆ. ಅಂತಹ ಕೆಲಸವನ್ನು ಮಾಡುವಂತಹ ಸ್ಪಂದನ ಟಿ ವಿ ಸಕ್ಸಸ್ಫುಲಿ ಆಗಲಿ ಅಂತ ಹಾರೈಸ್ತಾ ಇದ್ದೇನೆ. ಸರ್, 2 ವರ್ಷಗಳ ಹಿಂದೆ ಸ್ಪಂದನ ಸ್ಟಾರ್ಟ್ ಆಗುವಾಗ ನೀವು ಹೇಳಿದ ಮೊದಲ ಮಾತು ಸೋಷಿಯಲ್ ಕಮಿಟ್ಮೆಂಟ್ ಸರ್ ನಿಜ ಆಗ್ತಾ ಇದೆಯಾ? ಖಂಡಿತ ಆಗ್ತಾ ಇದೆ. ಫಾರ್ ಮೀ ಸ್ಪಂದನ ಟಿ ವಿ ಈಸ್ ನಾಟ್ ಅ ಬಿಸ್ನೆಸ್. ಈ ಸ್ಪಂದನ ಚಾನಲ್ ಎಂತ ಇದೆ, ಪ್ರಾಯಶಃ ಇವತ್ತಿನ ದಿನ ನಮಗೆ ಒಂದು ಸೋಷಿಯಲ್ ಕಮಿಟ್ಮೆಂಟನ್ನು ಇಟ್ಕೊಳ್ಳಿಕ್ಕೋಸ್ಕರ ಇರುವಂಥ ಒಂದು ಮಾಧ್ಯಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದನ್ನು ಖಂಡಿತ ಈ ಥರ ಸ್ಮಾರ್ಟ್ ಕ್ಲಾಸಸ್ ಆಗಲಿ, ವಾಯ್ಸ್ ಆಫ್ ಪೀಪಲ್ ಆಗಲಿ, ಗ್ರಾಮ ವಾತ್ಸಲ್ಯ ಆಗಲಿ, ಈ ರೀತಿಯ ಒಂದು ಸೋಷಿಯಲ್ ಕಮಿಟ್ಮೆಂಟ್ ಇರುವಂಥ ಪ್ರೋಗ್ರಾಮ್ಸ್ಗಳಿಂದ ಖಂಡಿತ ಅದಕ್ಕೊಂದು ಬುನಾದಿ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಆ್ಯಸ್ ಫಾರ್ ಆಸ್ ಸ್ಮಾರ್ಟ್ ಕ್ಲಾಸ್ ಇಸ್ ಕನ್ಸರ್ನ್ಡ್, ಸ್ಟೂಡೆಂಟ್ ಶುಡ್ ಸ್ಟಾರ್ಟ್ ಎಂಜಾಯಿಂಗ್ ವಾಟ್ ಎವರ್ ದೇ ಆರ್ ಡೂಯಿಂಗ್. ಇವತ್ತು ನಾನು ಯಾವಾಗ ಯಾವುದೇ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗ್ತೀನಿ ಅಂತ ಹೇಳಿದ್ರೆ, ನಾನು ಕಲಿಯುವಂಥ ವಿಚಾರದಲ್ಲಿ ನನಗೆ ಪ್ರೀತಿ ಇದ್ದರೆ ಆಗ ನಾನು ಎಕ್ಸ್ಪರ್ಟ್ ಆಗ್ತೀನಿ. ಸೊ ಈಗಾಗಲೇ ಸರ್ ಹೇಳಿದ್ರು, ಲಿವ್ ಅವೇ ಆಲ್ ಯೋರ್ ಟೆನ್ಷನ್ಸ್, ಅದು ಡಿಫಿಕಲ್ಟ್ ಇದೆ ಅನ್ನೋವಂಥ ವಿಷಯವನ್ನೆಲ್ಲ ಬಿಟ್ಟು ನಾನು ಟಿ ವಿಯನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದೀನಿ. ಟಿ ವಿಯಲ್ಲಿ ಬರ್ತಾ ಇರುವಂಥ ವಿಷಯವನ್ನು ನಾನು ಎಂಜಾಯ್ ಮಾಡಲಿಕ್ಕೋಸ್ಕರ ನೋಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ ಗ್ರಾಸ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಸ್ಮಾರ್ಟ್ ಕ್ಲಾಸ್ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಕಾಣುತ್ತೆ. ಹೌದು. ಒಂದು ಮಾತು ನನಗೆ ಇವಾಗ ತಾನೇ ಹೇಳಿದರೆ, ಇದು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಮಾಡ್ತಾಯಿದ್ರಿ. ಬಹುಶಃ ಇದು ತುಂಬ ಅಗತ್ಯ ಇದೆ. ಯಾಕಂದರೆ ನಾನು ಕಲಿಯುವಾಗ ನಾನು ಕನ್ನಡ ಮೀಡಿಯಮಿಂದಲೇ ಬಂದವನು. ಕನ್ನಡ ಮೀಡಿಯಮಲ್ಲಿ ಕಲಿತು PUCಗೆ ಒಂದೇ ಸಲ ಇಂಗ್ಲೀಷ್ ಮೀಡಿಯಮ್ಗೆ ಹೋದಾಗ ಮ್ಯಾಥ್ಸ್ನ ಆ ಒಂದು ಶಬ್ದಾಂತರ ಭಾರಿ ಕಷ್ಟ ಆಗ್ತಾಯಿತ್ತು. ಬಹುಶಃ ನೀವು ಎರಡರಲ್ಲಿ ಮಾಡೋದ್ರಿಂದ ಬಹುಶಃ ಕನ್ನಡ ಮೀಡಿಯಮ್ ಹಳ್ಳಿಯ ಮಕ್ಕಳಿಗೆ ಇದು ತುಂಬ ಉಪಯೋಗ ಆಗ್ಬೋದು. ಬಹುಶಃ ಇಂಗ್ಲೀಷಲ್ಲಿ ಕೂಡ ಆ ಸಬ್ಜೆಕ್ಟ್ ಅಥವಾ ಆ ಶಬ್ದಗಳು ಬರ್ತವೆ. ಬಹುಶಃ ಸಮ್ ಕೊರಿಲೇಷನ್ ಅವರು ಮುಂದೆ ಎಲ್ಲಂದರೆ ಕನ್ನಡ ಮೀಡಿಯಮಿಂದ ಸಡನ್ ಇಂಗ್ಲೀಷ್ ಮೀಡಿಯಮ್ PUCಯಲ್ಲಿ ಇಂಗ್ಲೀಷ್ ಮೀಡಿಯಮೇ ಇದೆ. ಬಹುಶಃ ಅವರಿಗೆ ತುಂಬ ಉಪಯೋಗ ಆಗ್ಬೋದು. ಎಲ್ಲ ಮಕ್ಕಳು ಹಳ್ಳಿಯವರಿರಲಿ, ಪೇಟೆಯವರಿರಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಇರಲಿ, ಕನ್ನಡ ಮೀಡಿಯಮ್, ಎಲ್ರಿಗೂ ಅಂತ ಉಪಯೋಗ ಆಗುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಆ ಮಕ್ಕಳು ಕೂಡ ಇದನ್ನು ಅದು ಎರಡೂ ಮಿಕ್ಸ್ ಆದ್ರೂ ಒಳ್ಳೆಯ ಅನುಭವ, ಖಂಡಿತ ಉಪಯೋಗ ಆಗ್ತದೆ ಅಂತ ನನ್ನ ಅನುಭವ ಹೇಳ್ತಾ ಇದೆ. ಬಹುಶಃ ಎಲ್ಲರೂ ಮಕ್ಕಳು ಮತ್ತು ಹೆತ್ತವರು ಇದರ ಫುಲ್ ಬೆನಿಫಿಟ್ ತಗೊಳ್ಬೇಕಂತ ನಾನು ಆಶಿಸ್ತೇನೆ. ಹೌದು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತು ನಮ್ಮ ಕಾರ್ಯಕ್ರಮ ಬಂದು ಉದ್ಘಾಟನೆ ಮಾಡಿಕೊಟ್ಟಿರ್ತಕ್ಕಂಥ ಸಿಂಡಿಕೇಟ್ ಬ್ಯಾಂಕ್ನ ಮಹಾಪ್ರಬಂಧಕರು KT ರೈ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಶ್ರೀಮಾ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಿಮ್ಗೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ನಾರಾಯಣ್ ಭಟ್ ಅವರು ವಿನ್ಯಾಸ್ ಪಬ್ಲಿಷರ್ಸ್ ಮೂಲಕ ನಿಮ್ಮ ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥವರು, ಸ್ವತಃ ಪ್ರಾಧ್ಯಾಪಕರು ಸರ್, ನಿಮಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ಪಂದನ ವಾಹಿನಿ MD ಆಗಿರ್ತಕ್ಕಂಥ ವಿಲಾಸ್ ನಾಯ್ಕ್ ಅವರು ಶುಭವನ್ನು ಕೋರಿದ್ದಾರೆ, ಒಳ್ಳೆ ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ. ಸ್ಮಾರ್ಟ್ ಕ್ಲಾಸ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಕಷ್ಟು ಸಲಹೆಗಳನ್ನು ನಮ್ಗೆ ಕೊಟ್ಟಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಈ ಥರ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇವೆ. ಸ್ಪಂದನ ಕ್ಲಾಸ್ಗಳನ್ನು ನೋಡ್ತಾ ಇರಿ. ಜೂನ್ 23ನೇ ತಾರೀಕು ಬೆಳಿಗ್ಗೆ 6 ಗಂಟೆ ಮುಹೂರ್ತ ಇಟ್ಟಿದ್ದೇವೆ. ಖಂಡಿತ ನೋಡಿ, ಸಲಹೆಗಳನ್ನು ಕೊಡಿ, ನಮ್ಮನ್ನು ಬೆಳೆಸಿ, ಸ್ಪಂದನ ವಾಹಿನಿ ಬೆಳೆಸಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.